ವರ್ಷದ ಮೇಲೆ 3 ತಿಂಗಳು ಅಷ್ಟೇ, ಜಾಸ್ತಿ ಏನು 2 ವರ್ಷನೂ ಫುಲ್ ಆಗಿಲ್ಲ ಅವಳಿಗೆ. ಆದ್ರೆ ಈಗಲೇ ತುಂಬಾನೇ ಇದೆಲ್ಲ ಮೇಕಪ್ ಅದೆಲ್ಲ ಸಿಕ್ಕಾಪಟ್ಟೆ ಚೂಟಿ ಇದೆ, ಅದನ್ನೆಲ್ಲ ಹಾಕಿ ರೆಡಿ ಮಾಡಕ್ಕೆ ನೋಡ್ಬೋದು ಎಷ್ಟು ಚೆನ್ನಾಗಿ ರೆಡಿ ಮಾಡಿಸ್ಕೊತಾ ಇದ್ದಾರೆ. ಮೂತಿ ಬಿಡು ಸಾಕು, ಮಾಮೂಲಿ ಚೆನ್ನಾಗಿ ಕಾಣ್ತಿದ್ದಾಳೆ ಅನ್ಕೋತೀನಿ. ಹೇಗೆ ಕಾಣ್ತಿದ್ದಾಳೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅವಳಿಗಿನ್ನೂ ಈಗ ಬಳೆ ಎಲ್ಲ ಹಾಕಬೇಕು, ಹಾಕ್ಬಿಟ್ಟು ತೋರಿಸ್ತೀನಿ. ಹೇಗಿದ್ದೀರಾ ಎಲ್ಲರೂ? ಹೇಗಿದ್ದೀರಾ? ಚೆನ್ನಾಗಿ ಕಾಣ್ತಿದ್ದೀನಿ ಅಂತ ಕೇಳು. ಹೇಳ್ಬೇಕು ಚೆನ್ನಾಗಿ ಕಾಣ್ತಿದ್ದೀನಿ ಅಂತ ಕೇಳು. ಬಾನಿನ ಹಾಯ್ ಮಾಡ್ತೀನಿ. ನೋಡಿ ಹೇಗಿದ್ದೀರಾ ಕೇಳು. ನನ್ನ ಚಾನಲ್ನ ಹೇಳು, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಲೈಕ್ ಅತ್ತೆಗೆ ಹೇಳು, ಲೈಕ್ ಮಾಡಿ. ನಾನು ಚೆನ್ನಾಗಿ ಕಾಣ್ತಿದ್ದೀನಾ ಪ್ಲೀಸ್ ಹೇಳಿ. ಇಲ್ಲಡ ಇಲ್ಲಡ ಇಲ್ಲ ಬಾ ಮುಂದೆ ಬೈ. ಹಾಯ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಹೇಳಿಲಿ, ಲೈಕ್ ಹೇಳಮ್ಮ, ಶೇರ್, ಕಮೆಂಟ್. ಥ್ಯಾಂಕ್ ಯು. ಇಷ್ಟ ಆದರೆ ಲೈಕ್ ಮಾಡಿ ಅಣ್ಣ, ಲೈಕ್ ಮಾಡಿ. ನಾನು ಚೆನ್ನಾಗಿ ಕಾಣ್ತಿದ್ದೀನಾ ಪ್ಲೀಸ್ ಹೇಳಿ. ಆಯ್ತು, ಬಾಯ್. ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಏನೆಲ್ಲ ಮಾಡ್ತೀನಿ ಅಂತ ತೋರಿಸೋಣ ಅಂತೇಳಿ ಇವತ್ತು ಬೆಳಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಇವತ್ತು ಬದನೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ನಾವು ಬದನೆಕಾಯಿ ಸಾಂಬಾರು ಮಾಡ್ಬೇಕಾದ್ರೆ ಮಸಾಲೆ ಪೌಡ್ರ್ ಹಾಕಿ ಮಾಡ್ತೀವಲ್ವ. ಸೊ ಬೆಂಗಳೂರು ಸೈಡು ಮತ್ತು ಕೆಲವರೆಲ್ಲ ಮಸಾಲೆನ ಪೌಡ್ರ್ ಮಾಡಿ ಇಟ್ಕೊಂಡಿರ್ತಾರೆ, ಇಲ್ಲ ಸಾಂಬಾರು ಪೌಡ್ರ್ ಹಾಕಿ ಮಾಡ್ತಾರೆ. ನಾನು ಸಾಂಬಾರು ಪೌಡ್ರ್ ಹಾಕಿ ಮಾಡೋದ, ನಮ್ಮ ಅತ್ತೆ ಮನೇಲಿ ಮಸಾಲೆನ ಹುರ್ಕೊಂಡೇ ಮಾಡ್ತಾರೆ. ಹಾಗಾಗಿ ನಾನು ಅದೇ ಥರನೇ ಸಾಂಬಾರು ಮಾಡ್ತೀನಿ. ಇವತ್ತು ಬೆಳಗ್ಗೆ ಅದೇ ಥರ ಸಾಂಬಾರು ಮಾಡ್ತೀನಿ. ಇವತ್ತು ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದೆ. ತಿಂಡಿ ಮಗಳು ಇನ್ನೂ ತಿಂದಿಲ್ಲ. ತಿಂಡಿ ತಿನ್ನೋಕ್ಕೆ ಅಳ್ತಿದ್ದಾಳೆ. ಬಿಸ್ಕೆಟ್ ಬೇಕಂತೆ, ಬರೀ ಬಿಸ್ಕೆಟ್ ಒಂದೇ ತಿಂತಾಳೆ. ಹಂಗಾಗಿ ತಿಂಡಿ ಇನ್ನೂ ತಿಂದಿಲ್ಲ ಅವಳು. ಆಯಿತು, ಟೈಮ್ 11 ಗಂಟೆ ಆಗ್ತಾ ಬಂತು. ಇನ್ನೂ ಈಗ ಸಾಂಬಾರು ಮಾಡಿಲ್ಲ. ಈಗ ಸಾಂಬಾರು ಮಾಡಿ ಇವಾಗ ಸುಮಾರು ಕೆಲಸ ಇದ್ದಾವೆ. ಹಾಗೆ ನನ್ನ ಮಗಳಿಗೆ ಮೇಕಪ್ ಮಾಡಬೇಕಂತೆ. ಎಲ್ಲ ಡ್ರೆಸ್ ಗೀಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ಲು. ಮೇಕಪ್ ಮಾಡ್ಬೇಕಾದ್ರೆ ಹಾಗೆ ಮಾಡಬಾರ್ದು, ಮಾತಾಡ್ಕೊಂಡು ಮಾಡಬೇಕು ಅಂದ್ಲು. ಅವಳು ಸಿಕ್ಕಾಪಟ್ಟೆ ಕಂಡೀಷನ್ ಹಾಕ್ತಾಳೆ. ನೋಡೋಕ್ಕಷ್ಟೇ ಚಿಕ್ಕವಳು, ಆದರೆ ಸಿಕ್ಕಾಪಟ್ಟೆ ಕಾಟ ಕೊಡ್ತಾಳೆ ನನಗೆ. ಅದನ್ನು ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ಅದು ಸರಿಯಾಗಿ ಬಂದಿಲ್ಲ, ಯಾರೋ ಬೇಜಾರು ಮಾಡ್ಕೊಬೇಡಿ, ಚೆನ್ನಾಗಿ ಬಂದಿಲ್ಲ ಅಂತೇಳಿ. ಆ ವಿಡಿಯೋ ನೋಡಿ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಬದನೆಕಾಯಿ ತೊಗೊಂಡಿದ್ದೆ. ಬದನೆಕಾಯಿ ಸ್ವಲ್ಪ ದೊಡ್ಡದು ಬೆಳೆದೋಗಿದೆ, ಬೀಜ ಎಲ್ಲ ಕಪ್ಪಾಗ್ಬಿಟ್ಟಿದೆ. ಮತ್ತು ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ಕಡೆ ಹುಬ್ಳಿ ಸೈಡು ಮಳೆ ಬರೋ ಥರ ಇದೆ, ಬರೀ ಮೋಡ, ಜಾಸ್ತಿ ಬಿಸಿಲಿಲ್ಲ, ಮೋಡನೇ ಇದೆ. ಒಂದೊಂದು ಸುತ್ತ ಮಾತ್ರ ಬಿಸಿಲು ಬರುತ್ತೆ, ಮತ್ತೆಲ್ಲ ಟೈಮು ಮೋಡನೇ. ನಿಮ್ಮ ಸೈಡೆಲ್ಲ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆಯೇ ಪ್ಲೀಸ್ ಯಾರು ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡೋದ್ರಿಂದ ನನಗೂ ಖುಷಿ ಆಗುತ್ತೆ. ನೋಡಿ ಈ ಥರ ಆಗಿದೆ, ಕಪ್ಪಾಗಿದೆ, ಕಾಣ್ತಿದ್ಯಾ? ಕಾಣ್ತಿರ್ಬೋದು ಅನ್ಕೋತೀನಿ. ಫುಲ್ ಕಪ್ಪಾಗಿದೆ. ನನಗೆ ಈ ಬೀಜ ಕಪ್ಪಾದರೆ ಇಷ್ಟ ಆಗಲ್ಲ. ಏನು ಮಾಡ್ತೀರಾ? ಆದರೂ ಸಾಂಬಾರು ಮಾಡಬೇಕಲ್ಲ. ಬದಕ್ಕೆ ಜಾಸ್ತಿ ಇರಲಿಲ್ಲ,
4 ಬದನೆಕಾಯಿ ಇತ್ತು. ಬೇರೆದೇನಾದ್ರು ಬೀಟ್ರೂಟು ಅಥವಾ ಏನಾದ್ರು ಸಾಂಬಾರು ಮಾಡೋಣ ಅಂದ್ಕೊಂಡೆ. ಆದರೆ ಬದನೆಕಾಯಿ ಇದ್ದಿದ್ದು ಬೇಗ ಹಾಳಾಗುತ್ತೆ ಬದನೆಕಾಯಿ, ಹಾಗಾಗಿ ಬದನೆಕಾಯಿ ಸಾಂಬಾರನ್ನೇ ಮಾಡ್ತಾಯಿದ್ದೀನಿ. ನಾನು ಒಂದೇ ಸರಿ ಡೈರೆಕ್ಟ್ ಕುಕ್ಕರಿಗೆ ಹಾಕಿ ಇಟ್ಬಿಡ್ತೀನಿ ಕೂಗೋದಕ್ಕೆ, ಬೇಗ ಆಗಿಬಿಡುತ್ತೆ. ಹಾಗಾಗಿ ಎಲ್ಲೇ ಹೆಚ್ಕೊಂಡಾಯ್ತು. ಈಗ ಖಾರ ಉರಿಬೇಕು. ಖಾರ ಕೂಡ ನಾನು ನಿಮಗೆ ತೋರಿಸ್ತೀನಿ. ನಮ್ಮ ಸೈಡ್ ಮಾಡುವಂಥ ಸಾಂಬಾರನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಮ್ಮದು ಸ್ವಲ್ಪ ಹಳ್ಳಿ ಸೈಡ್, ನನ್ನ ಅತ್ತೆ ಸ್ವಲ್ಪ ಹಳ್ಳಿಯವರಾಗಿರೋದ್ರಿಂದ ಅವ್ರು ಸ್ವಲ್ಪ ಹಳ್ಳಿ ಸೈಡಿಂದ ಅಡುಗೆಗಳನ್ನೆಲ್ಲ ಸ್ವಲ್ಪ ತೋರಿಸ್ಕೊಟ್ಟಿದ್ದಾರೆ. ನನಗೆ ಬಂದಷ್ಟು ಹಳ್ಳಿ ಅಡುಗೆಗಳನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ ನಿಮಗೆ. ಇಷ್ಟ ಆದರೆ ಪ್ಲೀಸ್ ಮರೀದ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸುಮ್ಮನೆ ಹೇಳಿದೆ, ಹಾಗೆ ಯಾರು ಬೇಜಾರು ಮಾಡ್ಕೊಬಿಡಿ. ಜಾಸ್ತಿ ಮಾತಾಡ್ತೀನಿ ಅಂತ ನಾನು ಹೇಳಿದ್ನಲ್ಲ, ನಾನು ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ ಅಂತ. ಹಾಗಾಗಿ ನನ್ನ ಸಾಂಬಾರು ಯಾವ ರೀತಿ ಮಾಡ್ತೀನಿ, ಏನೇನು ಬೇಕು ನೋಡ್ಕೊಳ್ಳೋಣ ಬನ್ನಿ. ನಾನು ಒಂದು 4 ಒಣಮೆಣಸು ಹಾಕ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಇದು ತುಂಬ ಚೆನ್ನಾಗಾಗುತ್ತೆ ಈ ರೀತಿ ಹುರಿದು ಮಾಡೋದ್ರಿಂದ. ಮಸಾಲೆ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ. ಹಾಗೆ ಒಂದು 2 ಸ್ಪೂನು ಧನಿಯಾ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 3/4 ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ. ಇದಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಆಯಿತು, ಕೊಡ್ತೀನಿ. ನನ್ನ ಮಗಳು ನೋಡಿ ವಿಡಿಯೋ ಮಾಡೋ ಟೈಮಿಗೆ ಸಿಕ್ಕಾಪಟ್ಟೆ ಕಾಟ ಕೊಡ್ತಾಳೆ. ನಾನು ಅದಕ್ಕೆ ವಾಯ್ಸ್ ಓವರ್ ಕೊಟ್ಕೋತೀನಿ. ಯಾವಾಗೂ ವಿಡಿಯೋ ಮಾಡ್ಬೇಕಾದ್ರೆ ವಾಯ್ಸ್ನ ಕೊಟ್ಕೋತೀನಿ, ಯಾಕೆಂದರೆ ಮಾಡ್ಬೇಕಾದ್ರೆ ಕೊಡಲ್ಲ. ಮಾಡ್ಬೇಕಾದ್ರೆ ಕೊಡ್ಬೇಕಾದ್ರೆ ಈ ರೀತಿ ಕಿರ್ಚ್ತಾ ಇರ್ತಾಳೆ, ಎಲ್ಲಿ ಮತ್ತೆ ಇದಾಗುತ್ತೆ ಅಂತೇಳಿ ಕೊಟ್ಕೋತೀನಿ. ಆದರೆ ಇವತ್ತು ಅವಳು ವಾಯ್ಸ್ ಇದ್ದರೂ ಪರವಾಗಿಲ್ಲ ಅಂತ ನಂದು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಕೆಲಸ ತೋರಿಸ್ತಾ ಇದ್ದೀನಲ್ಲ, ಹಾಗಾಗಿ ಈಗಲೇ ವಾಯ್ಸ್ ಕೊಡ್ತಾಯಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಬೇಕು, ಗೊತ್ತಾಗುತ್ತೆ. ಧನಿಯಾ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಒಳ್ಳೆ ಘಮ ಬರುತ್ತೆ. ಆವಾಗ ಆಫ್ ಮಾಡಿಕೊಂಡ್ರೆ ಸಾಕು. ನೋಡ್ಬೋದು ಚಿಟ್ಪಟ್ ಅಂತ ಇದೆ, ಸಾಸಿವೆ ಎಲ್ಲ ಸಿಡಿತಾ ಇದೆ. ಈ ಟೈಮಿಗೆ ಇಳಿಸಿಟ್ಕೊಂಡ್ರೆ ಸಾಕು. ನಾನು ಹೆಸರುಬೇಳೆನ ತೊಳೆದು ಕುಕ್ಕರಲ್ಲಿ ಇಟ್ಕೊಂಡಿದ್ದೀನಿ, ನೋಡ್ಬೋದು. ಹಾಗೆ ನಾನು ಬದನೆಕಾಯಿ ಸ್ವಲ್ಪ ದೊಡ್ಡದು ಹೋಳು ಮಾಡ್ತೀನಿ, ಯಾಕೆಂದರೆ ನನ್ನ ಮಗಳಿಗೆ ಬದನೆಕಾಯಿ ಇಷ್ಟ ಆಗುತ್ತೆ ಸಾಂಬಾರಲ್ಲಿ. ಅವಳು ಹೋಳು ಕೊಡು ಅಂತೇಳಿ ತಿಂತಾಳೆ. ಹಾಗಾಗಿ ಸ್ವಲ್ಪ ದೊಡ್ಡ ಇದು ಮಾಡ್ಕೊಂಡಿದ್ದೀನಿ. ನಾನು ಹೆಸರುಬೇಳೆ ಸ್ವಲ್ಪ ಹಾಗೆ ಬದನೆಕಾಯಿನ ಹಾಕಿ ಖಾರ ರುಬ್ಬಿ, ಖಾರ ಕೂಡ ಇವಾಗಲೇ ಹಾಕೋತೀನಿ. ಖಾರಕ್ಕೆ ನಾನು ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ. ಮಾಮೂಲಿ ಒಂದು ಅರ್ಧ ಹೋಳಿಗೆ ಕಾಯಿ ಅಂತಲೇ ಅಂದ್ಕೊಳ್ಳಿ. ಎಲ್ಲ ಸಾಂಬಾರು ನಾನು ಮಸಾಲೆ ಹುರಿದೇ ಮಾಡೋದು, ಹಾಗೆ ಮಾಡಲ್ಲ. ಚೆನ್ನಾಗುತ್ತೆ, ಜಸ್ಟ್ ಹಾಗೆ ಮಸಾಲೆ ಹುರಿದು ಮಾಡೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಸಾಂಬಾರೆಲ್ಲ. ನಾನು ಸಾಂಬಾರು ಪೌಡ್ರ್ ಹಾಕಿ ಮಾಡ್ತೀನಿ, ಕೆಲವೊಂದು ಸಾಂಬಾರು ನನಗೆ ಮಾಡ್ತೀನಿ ಇಷ್ಟ ಆಗುತ್ತೆ ಅಂಥೇಳಿ. ನಾನು ಬೆಂಗಳೂರಲ್ಲೇ ಬೆಳೆದಿರೋದ್ರಿಂದ ನಾನು ಸ್ವಲ್ಪ ಸಾಂಬಾರು ಪೌಡ್ರೆಲ್ಲ ನಮ್ಮ ಸೈಡೆಲ್ಲ ಮಾಡೇ ಇಟ್ಕೊತಿದ್ರು, ಪ್ಯಾಕೆಟ್ ಸಾಂಬಾರು ಪೌಡ್ರೇ ಹಾಕೋರು. ಹಾಗಾಗಿ ನಂಗೆ ಆ ಸಾಂಬಾರು ಇಷ್ಟ ಆಗ್ತಿತ್ತು. ಮದುವೆ ಆದಮೇಲೆ ಈ ಸಾಂಬಾರು ಇಷ್ಟ ಆಗ್ತಿರ್ಲಿಲ್ಲ ನನಗೆ. ಆದರೆ ಏನು ಮಾಡ್ತೀರಾ, ಅನಿವಾರ್ಯ ಅಲ್ವಾ. ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಮದುವೆ ಆದಮೇಲೆ. ಈಗ ಈ ಸಾಂಬಾರೆಲ್ಲ ಇಷ್ಟ ಆಗುತ್ತೆ. ನೋಡ್ಬೋದು ಇಷ್ಟು ಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ನಾನು ಮಸಾಲೆ ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಈಗ ಹಾಕೋತಾ ಇದ್ದೀನಿ.
ನಾನು ಮಸಾಲೆನೆಲ್ಲ ಹಾಕ್ಕೊಂಡು ಅದಕ್ಕೆ ಹುಣಸೆಹಣ್ಣು ಹಾಕೋತಾ ಇದ್ದೀನಿ. ಸ್ವಲ್ಪ ಹುಣಸೆಹಣ್ಣು ಹಾಕೋತಾ ಇದ್ದೀನಿ. ಇಷ್ಟು ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನೀರು ಹಾಕಿ ರುಬ್ಕೊಂಡು ತೋರಿಸ್ತೀನಿ. ಖಾರ ರುಬ್ಕೊ ಬಂದಿದ್ದೀನಿ ನೋಡ್ಬೋದು ಇಷ್ಟುಣ್ಣಿಗೆ. ಈಗ ಈ ಕಡೆ ಬೇಳೆ ಕೂಡ ಬೇಯ್ತಾ ಇದೆ. ಹಾಗೆ ಇದು ಕುದಿ ಬಂದಿದೆ. ಈಗ ಇದನ್ನು ಹಾಕಿ ಕೂಗಿಸ್ಕೊಳ್ಳೋದು ನಾನು. ಅಂತೇಳು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀರು ಹಾಕಿದೆ. ನಾನು ಕರೆಕ್ಟ್ ಇದೆ. ಈಗ ರುಚಿಗೆ ಉಪ್ಪು, ಹಾಗೆ ಒಂದು ಚಿಟಿಕೆ ಅರಿಶಿನ, ಅಂದರೆ ಒಂದು ಅರ್ಧ ಸ್ಪೂನ್ ಅರಿಶಿನ ಅಂತಲೇ ಅನ್ಕೊಳ್ಳಿ. ಹಾಕಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಬೇಕು. ನೋಡಿದ್ರಲ್ಲ ನಂದು ಸಿಂಪಲ್ ಸಾಂಬಾರು, ಬೇಗ ಆಗ್ಬಿಡುತ್ತೆ. ಈಗ ವಿಸಲ್ ಹಾಕೋಕ್ಕೆ ಇಟ್ಟಿದ್ದೀನಿ. 2 ವಿಸಲ್ ಬಂದರೆ ಸಾಕಾಗುತ್ತೆ. ಈಗ ನನಗೆ ಮೊನ್ನೆ ಸ್ವಲ್ಪ ಇಲ್ಲೇ ನೇರಳೆ ಮರ ಇದೆ, ನೇರಳೆ ಹಣ್ಣಿಂದು. ನೇರಳೆ ಅಂತ ತಂದುಕೊಟ್ಟಿದ್ರು. ನಂಗೆ ತುಂಬಾ ಇಷ್ಟ ನೇರಳೆ ಹಣ್ಣು. ಇಷ್ಟಂದ ಇದೆ ನೋಡಿ. ಈಗ ಇದ್ರದ್ದು ಜ್ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಜ್ಯೂಸ್ ಮಾಡಿ ಕುಡಿಬೇಕು. ಹಾಗೆ ಬಾಡಿ ಸಿಕ್ಕಾಪಟ್ಟೆ ನೇರಳೆ ತಿಂದು ಸ್ವಲ್ಪ ಹೀಟು ಅಂತಾರೆ, ಅದು ಗೊತ್ತಿಲ್ಲ ನನಗೆ. ಆದರೆ ನಾನು ಸ್ವಲ್ಪ ಬಾಡಿ ಹೀಟ್ ಆದಾಗ ನಿಮಗೆ ಒಂದು ರೆಮಿಡಿ ತೋರಿಸಿದ್ದೆ. ಹಾಗೆ ಇನ್ನೂ ಒಂದಿದೆ, ಈ ಸಬ್ಜಾ ಬೀಜ ಅಂತ ಹೇಳ್ತಾರೆ, ಸಾರಿ, ಆ ಬೀಜ ಅಥವಾ ಕಾಮಕಸ್ತೂರಿ ಬೀಜ ಅಂತ ಕೂಡ ಹೇಳ್ತಾರೆ. ಅದು ಒಂದೇ ಥರ ಇರುತ್ತೆ. ಅದು ಬೇಕಾದ್ರೆ ತಂದು ಅದನ್ನ 2 ನಿಮಿಷ ನೀರಿಗೆ ಹಾಕಿಟ್ರೆ ಇದಾಗುತ್ತೆ. ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಒಂಚೂರು ನಿಂಬೆಹಣ್ಣು ಹಿಂಡ್ಕೊಂಡು ಕುಡಿದ್ರೆ ಬಾಡಿ ಅದು ಹೀಟು ಕಮ್ಮಿ ಮಾಡುತ್ತೆ. ನಾನು ಅದನ್ನು ಮಾಡಬೇಕು. ಇನ್ನೊಂದು ದಿನ ಮಾಡಿದಾಗ ತೋರಿಸ್ತೀನಿ ನಾನು ನಿಮಗೆ. ಈಗ ನಾನು ನೇರಳೆ ಹಣ್ಣಿನ ಜ್ಯೂಸನ್ನ ಹೇಗೆ ಮಾಡ್ತೀನಿ ನೋಡ್ಕೊಳ್ಳೋಣ. ನಾನು ನೇರಳೆ ಹಣ್ಣನ್ನು ಕಟ್ ಮಾಡಿ ಸಣ್ಣ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಅದನ್ನೇನು ಜ್ಯೂಸ್ ತೋರಿಸ್ತೀನಿ, ಮಾಡೋದೇನು ತೋರಿಸಲ್ಲ. ಹಾಗೆಯೇ ನಿಮ್ಮ ಹತ್ರ ಸ್ವಲ್ಪ ಮಾತಾಡೋಣ ಅಂತ ಇವತ್ತು ವಿಡಿಯೋ ಮಾಡ್ತಿದ್ದೀನಿ. ನನ್ನ ಮಗ ಈಗಷ್ಟೇ ಹೊರಗೋದ, ಅಂದರೆ ಕಟಿಂಗ್ ಮಾಡಿಸ್ಬೇಕಿತ್ತು. ನೋಡಿದ್ರಲ್ಲ, ಅವ್ನು ಕೂದಲು ತುಂಬ ಹೋಗಿತ್ತು. ಅವನ್ನ ವೀಡಿಯೋದಲ್ಲಿ ತೋರಿಸ್ತಾ ಇಲ್ಲ ನಾನು. ಅವನು ತೋರಿಸೋ ಟೈಮಿಗೆ ವಿಚಿತ್ರವಾಗಿ ಮಾಡ್ತಾನೆ ನನ್ನ ಮಗ. ಅವನು ಒಂದೊಂದು ಟೈಮ್ ವಿಚಿತ್ರವಾಗಿ ಮಾಡ್ತಾನೆ, ಅದಕ್ಕೆ ಅವನ್ನ ತೋರಿಸ್ತಿರ್ಲಿಲ್ಲ. ಅವನು ಇನ್ಮೇಲೆ ಡೈಲಿ ವಿಡಿಯೋದಲ್ಲಿ ತೋರಿಸ್ತೀನಿ. ನಾನೀಗ 1-2 ದಿನ ಆಯಿತು ರೆಸಿಪಿನ ಹಾಕೋಣ ಅಂದ್ಕೊಂಡೆ. ರೆಸಿಪಿನ ಹಾಕೋಕ್ಕಾಗಿಲ್ಲ. ರೆಸಿಪಿನ ಹಾಕ್ತೀನಿ. ಸ್ವಲ್ಪ ರೆಸಿಪೀಸ್ ಕಮ್ಮಿ ತೋರಿಸೋಣ, ವಿಡಿಯೋದಲ್ಲೇ ರೆಸಿಪಿನ ತೋರಿಸೋಣ ಅಂತೇಳಿ ನಾನು ರೆಸಿಪೀಸ್ನ ಹಾಕ್ತಿಲ್ಲ. ಕೆಲವರೆಲ್ಲ ಬ್ಲಾಗ್ ಮಾಡಿ ಅಂತ ಕೇಳ್ತಿದ್ರು ಪಾಪ. ಹಾಗಾಗಿ ಬ್ಲಾಗ್ನೇ ಮಾಡ್ತಾಯಿದ್ದೀನಿ. ನಿಮಗೆ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ನನಗೆ ಬ್ಲಾಗಲ್ಲಿ ಯಾವ ಥರ ಮಾತಾಡಬೇಕು ಏನು ಅಂತ ನಂಗೆ ಗೊತ್ತಿಲ್ಲ. ನನಗೆ ಹೇಗೆ ಮಾತಾಡಬೇಕು ಅನಿಸುತ್ತೋ ನಾನು ಅದನ್ನೇ ಮಾತಾಡ್ತಿದ್ದೀನಿ. ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ನಿಮಗೆಲ್ಲ. ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಜಾಸ್ತಿ ಜನ ಸಬ್ಸ್ಕ್ರೈಬೇ ಆಗ್ತಿಲ್ಲ, ಯಾಕೋ ನನ್ನ ವೀಡಿಯೋಸ್ನ ತಲುಪ್ತಿಲ್ಲ ಅನಿಸುತ್ತೆ, ಅಥವಾ ವೀಡಿಯೋಸ್ ಇಷ್ಟ ಆಗ್ತಿಲ್ಲ ಅನಿಸುತ್ತೆ ನನ್ನ ವೀಡಿಯೋಸ್ ಯಾರಿಗೂ. ಪ್ಲೀಸ್ ಯಾರೇ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೂ ಖುಷಿ ಆಗುತ್ತೆ. ನಂಗೊಂದು ಸ್ವಲ್ಪ ಜನ ಸಬ್ಸ್ಕ್ರೈಬ್ ಆದರು ಅಂದರೆ ಫುಲ್ಲು ನನಗೆ ತುಂಬ ಜನನೇ ಇದಾಗುತ್ತೆ ಅಂತೇನಿಲ್ಲ, ನನಗೊಂದು ಫ್ಯಾಮಿಲಿ ಸಿಗುತ್ತೆ ಅಂತ ಖುಷಿ ಆಗುತ್ತೆ ನನಗೆ, ಬೇರೆ ಏನಿಲ್ಲ ಅಷ್ಟೇ. ಹಾಗೆ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ. ನಾನು ಅದೇ ಥರ ವೀಡಿಯೋಸ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕೆಂದರೆ ಕೆಲವ್ರಿಗೆಲ್ಲ ಒಂದು ಬೇರೆ ಬೇರೆ ಥರ ವೀಡಿಯೋಸ್ ಮಾಡೋದು ಇಷ್ಟ ಆಗುತ್ತೆ. ನೀವು ತಿಳಿಸಿದರೆ ನಾನು ಆ ಥರ ವೀಡಿಯೋಸ್ನ ಯಾವ ಥರ ಮಾಡ್ಬೋದು ಅಂತ ನಾನು ನಿಮಗೆ
ಮಾಡಿ ಹಾಕ್ತೀನಿ. ನಾನು ನನ್ನ ಲೈಫ್ ಸ್ಟೈಲ್ ಯಾವ ಥರ ಇದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಹಾಗೆ ನಂದೊಂದಷ್ಟು ಮಾತಾಡೋಣ ಅಂತ ನಾನು ಸ್ವಲ್ಪ ನನ್ನ ಮದುವೆಗಿಂತ ಮುಂಚೆ ನಾನು ಹೇಗಿದ್ದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನಿಸ್ತು, ಅದಕ್ಕೆ ಶೇರ್ ಮಾಡ್ಕೋತಾ ಇದ್ದೀನಿ. ನಾವು ಮದುವೆಗಿಂತ ಮುಂಚೆ ನಾವು ಇಲ್ಲಿ ಬೆಂಗಳೂರಲ್ಲಿ ರಾಮನಗರ ಅಂತ ಗೊತ್ತಿರುತ್ತೆ, ಅಲ್ಲಿ ಇದ್ವಿ ರಾಮನಗರದಲ್ಲಿ. ನಂಗೆ ಬುದ್ಧಿ ಬಂದಾಗಿಂದನೂ ನಾವು ಅಲ್ಲೇ ಇದ್ದಿದ್ದು. ಹಾಗಾಗಿ ನಾನು ಮದುವೆ ಕೂಡ ರಾಮನಗರದಲ್ಲೇ ಆಗಿದ್ದು. ಈಗಷ್ಟೇ ಅಮ್ಮ ಕೆಂಗೇರಿ ಹತ್ತಿರ ಇದ್ದಾರೆ, ಕೆಂಗೇರಿ ಹತ್ತಿರ ಕುಂಬಳಗೋಡು ಅಂತ ಬರುತ್ತೆ, ಅಲ್ಲಿದ್ದಾರೆ. ಈಗ ಒಂದು 3 ವರ್ಷ ಆಯಿತು ಅಲ್ಲಿಗೆ ಸೆಟ್ಲಾಗಿ. ನನಗೆ ಚಿಕ್ಕ ವಯಸ್ಸಿಂದ ನನಗೆ ಒಂದು 2ನೇ ಕ್ಲಾಸಿಂದ ನನಗೆ ಅಪ್ಪ ಜೊತೆಗಿರಲಿಲ್ಲ, ನಾನು ಅಮ್ಮ ಇಬ್ಬರೇ. ಸೊ ಅಮ್ಮ ಇಬ್ಬರು ಇರೋದ್ರಿಂದ ಅಮ್ಮಂಗೆ ನಾನು ಒಬ್ಬಳೇ ಮಗಳು. ನನ್ನ ಅಮ್ಮಂಗೆ ಮಕ್ಕಳು ಬೇಡ ಅಂಥೇಳಿ, ಅಮ್ಮ ಒಂದೇ ಮಗಳು ಸಾಕು ಅಂಥೇಳಿ ನಾನು ಒಬ್ಬಳೇ ಮಗಳು ನನ್ನ ಅಮ್ಮಂಗೆ. ನನ್ನ ಅಮ್ಮಂಗೆ ಸ್ವಲ್ಪ ಅಸ್ತಮಾ, ಅವ್ರಿಗೆ ಉಸಿರಾಟದ ತೊಂದರೆ. ಅವರು ಯಾವುದೇ ಕೆಲಸ ಮಾಡಿದ್ರು ಅವರಿಗೆ ಧೂಳಿನ ಕೆಲಸ ಈ ಥರ ಎಲ್ಲ ಮಾಡೋಕ್ಕಾಗ್ತಿರ್ಲಿಲ್ಲ. ಅವರು ರೇಷ್ಮೆ ಕೆಲಸ ಮಾಡ್ತಿದ್ರು ಅಮ್ಮ, ಅವರು ತುಂಬಾ ವೀಕ್ ಆಗಿಬಿಡ್ತಿದ್ರು ಅದಕ್ಕೆ ಹೋದಾಗ. ಹಾಗಾಗಿ ನಾನು ಕೆಲಸಕ್ಕೆ ಹೋಗ್ತಿದ್ದೆ. ನಾನು ಒಂದು 7ನೇ ಕ್ಲಾಸ್ ತನಕ ಓದಿದ್ದೀನಿ. 7ನೇ ಕ್ಲಾಸ್ ಫಸ್ಟ್ ಪಾಸ್ ಮಾಡಿದ್ದೀನಿ. ಕ್ಲಾಸಿಗೆ ಫಸ್ಟ್ 7ನೇ ಕ್ಲಾಸಲ್ಲಿ ನಾನು. ಆಮೇಲೆ ಓದೋಕ್ಕಾಗಲಿಲ್ಲ, ಬಿಟ್ಬಿಟ್ಟೆ. ಯಾಕೆಂದರೆ ಅಮ್ಮಂಗೆ ತುಂಬಾ ಹುಷಾರು ತಪ್ಪಿದ್ರು, ಪದೇ 3 ದಿನಕ್ಕೆ ಅವರಿಗೆ ಅಡ್ಮಿಟ್ ಮಾಡಬೇಕಿತ್ತು. ಹಾಗಾಗಿ ಸುಮ್ಮನೆ ನಾನು ಓದೋದಕ್ಕಿಂತ ನನ್ನ ಅಮ್ಮನ್ನ ನೋಡಿಕೊಂಡ್ರೆ ಸಾಕು ಅನ್ನಿಸ್ತಿತ್ತು ನನಗೆ. ಅಮ್ಮ ಈ ಪ್ರಪಂಚದಲ್ಲಿ ಅಮ್ಮನ ಬಿಟ್ಟರೆ ಬೇರೆ ಏನಿರುತ್ತೆ ಹೇಳಿ? ಅಮ್ಮ ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಲ್ವ? ಅಮ್ಮನೇ ಚೆನ್ನಾಗಿಲ್ಲ ಅಂದರೆ ನಾವು ಹೇಗೆ ಚೆನ್ನಾಗಿರ್ತೀವಿ ಹೇಳಿ? ಹಾಗಾಗಿ ನಾನು ಓದೋದನ್ನ ಬಿಟ್ಟೆ. ನಂಗೆ ತುಂಬ ಆಸೆ ಇತ್ತು ಓದಬೇಕು, ನಾನು ಡಾಕ್ಟ್ರ್ ಆಗಬೇಕಂತ. ಆದರೆ ಏನು ಮಾಡ್ತೀರಾ ಹೇಳಿದ್ನಲ್ಲ, ಹಣೆ ಬರೋ ಚೆನ್ನಾಗಿರಬೇಕು ಎಲ್ಲದಕ್ಕೂ. ನನ್ನ ಹಣೆ ಬರೋ ಚೆನ್ನಾಗಿರಲಿಲ್ಲ. ಅಮ್ಮ ಆದರೂ ಕಷ್ಟಪಟ್ಟು ನಾನು ಓದಿಸ್ತೀನಿ, ನೀನು ಓದು ಅಂತ ಹೇಳ್ತಿದ್ರು. ನನಗೆ ಅಮ್ಮ ಹುಷಾರಾದರೆ ಸಾಕು, ನಂಗೆ ಅಮ್ಮ ಚೆನ್ನಾಗಿದ್ದರೆ ಬದುಕಿದ್ರೆ ಎಲ್ಲಿ ಬೇಕಾದ್ರು ಹೆಂಗೋ ದುಡ್ಕೊಂಡು ತಿನ್ಬೋದು ಅನ್ನೋ ಕಾರಣಕ್ಕೆ ಓದಲಿಲ್ಲ. ನಾನು ಕೆಲಸ ಮಾಡ್ತಿದ್ದೆ. ಕೆಲಸ ಮಾಡಿ ನಾನು ಒಂದು ಮದುವೆ ತನಕ ನಾನು ಕೆಲಸ ಮಾಡಿದ್ದೀನಿ. ಕೆಲಸ ಮಾಡಿ ಮನೆ ಬಾಡಿಗೆ ಮನೆಯಲ್ಲೇ ಇದ್ದಿದ್ದು, ನಮಗೆ ಸ್ವಂತ ಮನೆ ಇಲ್ಲ. ಈಗೂ ಗಂಡನ ಮನೇಲಿರೋದು ನಾವು ಬಾಡಿಗೆ ಮನೆಯಲ್ಲೇ, ಸ್ವಂತ ಮನೆ ಇಲ್ಲ. ಅತ್ತೆದು ಸ್ವಂತ ಮನೆ ಇದೆ, ಶಿವಮೊಗ್ಗದಲ್ಲಿ ಸ್ವಂತ ಮನೆ ಇದೆ ನಮ್ಮದು, ಅಂದರೆ ಯಜಮಾನ್ರದ್ದು. ನಾವು ಹೋದರೆ ಖಂಡಿತ ವಿಡಿಯೋ ಮಾಡಿ ಹಾಕ್ತೀನಿ ನಾನು. ನಮ್ಮ ಅತ್ತೆ ಮನೆ ಹೇಗಿದೆ, ಹಾಗೆ ನಮ್ಮ ತೋಟ ಎಲ್ಲ ಹೇಗಿದೆ ಅಂಥೇಳಿ. ಈಗ ಬಾಡಿಗೆ ಮನೇಲಿದ್ದೀವಿ. ನಾನು ಮದುವೆ ಆಗೋವರೆಗೂ ಕೆಲಸ ಮಾಡಿದ್ದು. ಸೊ ನಂಗೆ ಈ ಕೆಲಸ ಆ ಕೆಲಸ ಅಂತೆಲ್ಲ ಎಲ್ಲ ಕೆಲಸನೂ ಮಾಡಿದ್ದೀನಿ ನಾನು. ತುಂಬ ಲೈಫು ಹೆಂಗೆ ಅಂದರೆ ಒಂದು ಸುತ್ತು ಚೆನ್ನಾಗಿದ್ರೆ ಚೆನ್ನಾಗಿರುತ್ತೆ, ಇಲ್ಲ ಅಂದರೆ ಇಲ್ಲ, ಆ ಥರ ಆಗ್ಬಿಡುತ್ತೆ ಲೈಫು. ಬಟ್ ಎಲ್ಲ ನಾವು ಹೇಗೆ ತಗೋತೀವೋ ಹಾಗೆ ನಮ್ಮ ಲೈಫ್ ನಡೆಯುತ್ತೆ. ನಾವು ಒಳ್ಳೆ ದಾರಿ ಕಡೆ ನಡೆದ್ರೆ ಒಳ್ಳೆಯದೇ ಆಗುತ್ತೆ, ಕೆಟ್ಟದ ಕಡೆ ನಡೆದ್ರೆ ಕೆಟ್ಟದ್ದೇ ಆಗುತ್ತೆ. ನಾನು ನನ್ನ ಲೈಫ್ನ ನಾನು ಹೇಗೆ ಬೇಕೋ ಹಾಗೆ ಲೀಡ್ ಮಾಡಿದೆ. ಸೊ ತುಂಬ ಖುಷಿಯಾಗಿ ನನ್ನ ಲೈಫ್ನ ಇದು ಮಾಡಿದೆ. ನನ್ನ ಅದೃಷ್ಟ ಏನಂದರೆ, ಸಣ್ಣ ವಯಸ್ಸಲ್ಲಿ ತುಂಬಾ ಕಷ್ಟಪಟ್ಬಿಡ್ತೀವಿ, ಬಟ್ಟೆಗೆ, ಊಟಕ್ಕೆ, ಎಲ್ಲದಕ್ಕೂ. ಮದುವೆ ಆದಮೇಲೆ ಕಷ್ಟ ಇಲ್ಲ, ಏಕೆಂದರೆ ಒಳ್ಳೆ ಹಸ್ಬೆಂಡ್ ಸಿಕ್ಕಿದ್ದಾರೆ. ಅದಕ್ಕೆ ಹಸ್ಬೆಂಡ್ ಒಳ್ಳೆಯವರಾಗಿದ್ದರಿಂದ ನಾನು ಮದುವೆ ಖರ್ಚು ಅಂತ ನಾವು ಏನೂ ಹಾಕಲಿಲ್ಲ. ಮದುವೆ ಖರ್ಚೆಲ್ಲ ಅವರೇ ಹಾಕ್ಕೊಂಡು ನನ್ನ ಮದುವೆ ಮಾಡ್ಕೊಬಂದರು. ಮದುವೆಯಾಗಿ 8 ವರ್ಷ ನಾನು. ಅತ್ತೆ ಮನೇಲಿ ನನಗೆ ತೋಟ ಗೀಟ ಎಲ್ಲ ಇದೆ. ಸೊ ಹಾಗಾಗಿ ನಾನು ಇದು ಮಾಡಲಿಲ್ಲ. ಈಗ ಪರವಾಗಿಲ್ಲ, 8 ವರ್ಷ ಆಗಿದೆ. ಸೊ 2 ಮಕ್ಕಳು ಇದ್ದಾವೆ. ಲೈಫ್ ಚೆನ್ನಾಗಿದೆ, ಕಷ್ಟ ಅಂತ ನಮ್ಗೆ ಅನಿಸ್ಲಿಲ್ಲ. ಯಾಕೆಂದರೆ ಇರೋದ್ರಲ್ಲೇ ಖುಷಿಯಾಗಿ ಜೀವನ ನಡೆಸ್ತಾ ಇದ್ದೀವಿ. ಹಾಗಾಗಿ ಮದುವೆಗಿಂತ ಮುಂಚೆ ಸ್ವಲ್ಪ ಕಷ್ಟ ಇತ್ತು, ಅಮ್ಮಂಗೆ ಹುಷಾರಿರ್ತಿರ್ಲಿಲ್ಲ ಅಂತ. ಬಟ್ ಈಗೂ ಅಮ್ಮ ಒಬ್ಬರೇ ಇದ್ದಾರೆ. ಈಗೂ ಅಮ್ಮನ ಬಗ್ಗೆನೇ ಚಿಂತೆ ನನಗೆ, ಎಲ್ಲಿ ಹುಷಾರು ತಪ್ತಾರೋ ಏನೋ ಅಂತೇಳಿ. ಆದರೆ ಈಗ ಅಮ್ಮ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡೋದ್ರಿಂದ ಟೆನ್ಷನ್ ಇಲ್ಲ. ಅವ್ರನ್ನ ಹೇಗೋ ಅವರು ಧೂಳಿನ ಕೆಲಸ ಎಲ್ಲ ಮಾಡೋಲ್ವಲ್ಲ, ಹಾಗಾಗಿ ಸ್ವಲ್ಪ ಹುಷಾರಾಗಿರ್ತಾರೆ ಅಂತೇಳಿ ಟೆನ್ಷನ್ ಇಲ್ಲ. ನಾನು ವರ್ಷಕ್ಕೊಂದು 2 ಸಲ ಅಮ್ಮನ ಮನೆಗೆ ಹೋಗ್ಬಿಡ್ತೀನಿ. ಹಾಗೆ ಅಮ್ಮ ಕೂಡ
ಇಲ್ಲಿಗೆ ಬರ್ತಿರ್ತಾರೆ. ನನ್ನ ಅಮ್ಮ ಬಂದಾಗ ಅವರು ವೀಡಿಯೋ ಕೂಡ ಮಾಡಿ ಹಾಕ್ತೀನಿ. ಅವರಿಗೆ ವೀಡಿಯೋ ಮಾಡೋದೆಲ್ಲ ಇಷ್ಟ ಆಗಲ್ಲ. ಅವ್ರಿಗೆ ಗೊತ್ತಿಲ್ದಂಗೆ ವೀಡಿಯೋಸ್ನ ಮಾಡಿ ಹಾಕ್ತೀನಿ ನಾನು. ನೋಡ್ಬೋದು ಚಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಬೀಜನ. ಈಗ ಎಲ್ಲ ಕಟ್ ಮಾಡಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಸಕ್ಕರೆ ನಾನು ಸಕ್ಕರೆ ಡಬ್ಬದ ಮೇಲೆ ಮೊಬೈಲ್ ಇಟ್ಟಿದ್ದೀನಿ. ಮೊಬೈಲ್ನ ತೆಗೆದು ಸಕ್ಕರೆ ಹಾಕ್ಕೊಂಡು ಮತ್ತೆ ಸಿಗ್ತೀನಿ. ಕುಕ್ಕರು ಕೂಗ್ತು, ನಾನು ಸಕ್ಕರೆ ಹಾಕ್ಕೊಂಡು ರುಬ್ಕೊಂಡು ಬಂದೆ. ಜ್ಯೂಸ್ ರೆಡಿಯಾಗಿದೆ. ನೋಡ್ಬೋದು ಕಲರ್ ತುಂಬ ಚೆನ್ನಾಗಿ ಕಾಣ್ತಿದೆ, ನೇರಳೆ ಕಲರು. ಈಗ ಇದನ್ನು ನೀರು ಹಾಕಿ ಸೋಸ್ಕೋಬೇಕು. ನಾನು ಇದಕ್ಕೆ ಹಾಲು ಗೀಲು ಏನೂ ಹಾಕಲ್ಲ, ಜಸ್ಟ್ ಸಕ್ಕರೆ ಹಾಕಿ ಹಾಗೆ ಮಿಕ್ಸಿ ಮಾಡಿ ಸೋಸಿ ಕುಡಿತೀನಿ. ತುಂಬ ಚೆನ್ನಾಗಿರುತ್ತೆ. ಸಿಂಪಲಾಗಿ ಮಾಡ್ಕೊತೀನಿ ಯಾವಾಗೂ ಜ್ಯೂಸು. ಹಾಗಾಗಿ ನಾನು ಮುಂದುವರಿಸ್ತಿದ್ನಲ್ಲ. ಗಂಡನ ಮನೇಲಿ ನನಗೆ ಕಷ್ಟ ಅಂತ ಏನಿಲ್ಲ, ಚೆನ್ನಾಗಿದ್ದೀವಿ. ಬಟ್ ಮುಂದೊಂದು ದಿನ ಏನು ಪ್ರಾಬ್ಲಮ್ಮು ಏನು ಕತೆ ಅಂತ ಅದನ್ನು ಕೂಡ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ಆದರೆ ಪ್ಲೀಸ್ ಯಾರೂ ಬ್ಯಾಡ್ ಕಮೆಂಟ್ಸ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಹಾಗೆ ನೀವು ಡಿಸ್ಲೈಕ್ ಮಾಡಿದರೂ ನಂಗೆ ಬೇಜಾರಾಗಲ್ಲ, ಬಟ್ ಬ್ಯಾಡ್ ಕಮೆಂಟ್ಸ್ ಮಾಡಿದರೂ ಬೇಜಾರಾಗುತ್ತೆ. ನಾವು ನಮ್ಮದು ಏನಿರುತ್ತೋ ನಮ್ಮ ಲೈಫ್ ಸ್ಟೈಲು ಅದನ್ನು ನಾವು ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತಿರ್ತೀವಿ ಅಷ್ಟೇ. ಅದನ್ನು ನೀವು ತಪ್ಪಾಗಿ ಅರ್ಥ ಮಾಡಿಕೊಂಡು ಬ್ಯಾಡ್ ಕಮೆಂಟ್ಸ್ ಮಾಡಿದರೆ ನಮಗೂ ಬೇಜಾರಾಗುತ್ತೆ. ಹಾಗೆ ಡಿಸ್ಲೈಕ್ ಕೊಟ್ಟರು ಅಷ್ಟೇ ಬೇಜಾರಾಗುತ್ತೆ. ಬಟ್ ಆದರೆ ಒಂದು ಖುಷಿ ಏನಂದರೆ ಒಬ್ಬರು ಡಿಸ್ಲೈಕ್ ಕೊಡ್ಬೋದು ಅಥವಾ ಒಬ್ಬರು ಇಬ್ಬರು ಬ್ಯಾಡ್ ಕಮೆಂಟ್ ಮಾಡ್ಬೋದು. ಬಟ್ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು 100-200 ಜನ ನೋಡ್ತಿರೋರು ನಮಗೆ ಒಳ್ಳೆ ಕಮೆಂಟ್ ಮಾಡ್ತಾರಲ್ವ. ಸೊ ಅವರೆಲ್ಲ ಒಳ್ಳೆ ಲೈಕ್ ಕೊಟ್ಟಾಗ ನಮಗೂ ಆ ಕಮೆಂಟಿಗೂ ಆ ಡಿಸ್ಲೈಕಿಗೆ ನಮಗೆ ನೆನಪೇ ಬರೋಲ್ಲ, ಖುಷಿ ಆಗುತ್ತೆ ನಮಗೆ. ಒಬ್ಬರು ನಮ್ಮನ್ನೆಲ್ಲೋ ಡಿಸ್ಲೈಕ್ ಮಾಡ್ತಿರ್ಬೋದು, ಎಲ್ಲೋ ಕಮೆಂಟ್ ಮಾಡ್ತಿರ್ಬೋದು ಅನಿಸುತ್ತೆ ಕೇಳ್ತಾಗೆ. ಆದರೆ ನಮಗೆ ಅಷ್ಟು ಜನ ನಮಗೆ ಸಪೋರ್ಟ್ ಮಾಡ್ತಿರ್ತಾರಲ್ಲ ಅನ್ನೋ ಖುಷಿ ನಮಗೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಎಲ್ಲರೂ ಕಷ್ಟಪಡೋರೆ, ಯಾರು ಸುಮ್ಮನೆ ಇರಲ್ಲ. ಜೀವನದಲ್ಲಿ ತುಂಬ ಕಷ್ಟಪಟ್ಟು ನೊಂದು ಇರ್ತಾರೆ. ಅದಕ್ಕೆ ನಾವು ಕೂಡ ಉದಾಹರಣೆನೇ. ನಾವು ಸಣ್ಣ ವಯಸ್ಸಿಂದ ನಾವು ಕಷ್ಟನೇ ಪಟ್ಟು ಬಂದ್ವಿ, ಆದರೆ ಮುಂದೊಂದು ದಿನ ಸುಖ ಸಿಗುತ್ತೆ ಅಂತ ಗೊತ್ತಿತ್ತಾ? ಸಿಕ್ಕಲ್ಲ ನೋಡಿ ಹಾಗೆ. ಈಗ ಸ್ವಲ್ಪ ಗಂಡ ನಾವೆಲ್ಲ ಹೊರಗಿರೋದ್ರಿಂದ ಸ್ವಲ್ಪ ಕಷ್ಟ ಇದೆ. ಮಕ್ಕಳನ್ನ ನೋಡ್ಕೋಬೇಕು, ಮಕ್ಳಿಗೆ ಸ್ಕೂಲಿಗೆ ಹಾಕಬೇಕು. ಹಾಗಾಗಿ ಅವ್ರದ್ದು ಸಂಬಳ ಕಮ್ಮಿ ಇರೋದ್ರಿಂದ ಕಷ್ಟ ಆಗುತ್ತೆ ಜೀವನ ನಡೆಸೋದು. ಪರವಾಗಿಲ್ಲ, ಇರೋದ್ರಲ್ಲಿ ನಾವು ಖುಷಿಯಾಗಿದ್ದೀವಿ 4 ಜನ, ತೊಂದರೆ ಏನಿಲ್ಲ. ಇದಿಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಯಾರು ಬೇಜಾರು ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಬೇಜಾರು ಮಾಡ್ಕೊಬಿಡಿ. ನಿಮ್ಗೆ ಹೇಗೆ ಅನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ನಂದು ಈಗ ಸಾಂಬಾರು ಕೂಗಿದೆ, 2 ವಿಸಲ್ ಆಗಿದೆ. ಇನ್ನು ನಂದು ಮಧ್ಯಾಹ್ನ ರೋಟಿನಂತ ಮುಗೀತು. ನಂದು ಒಂದು ಅನ್ನ ಮಾಡಿದರೆ ಸಾಂಬಾರು ಮಾಡಿ ಮುಗೀತು ನಂದು. ಅಷ್ಟೇ ಇವತ್ತಿನ ಕೆಲಸ ನಂದು. ಇನ್ನೊಂದು ದಿನ ಬೆಳಗ್ಗೆಯಿಂದ ರಾತ್ರಿ 11 ಗಂಟೆವರೆಗೂ ಏನೆಲ್ಲ ಕೆಲಸ ಮಾಡ್ತೀನಿ ಅಂತ ತೋರಿಸ್ತೀನಿ. ನನ್ನ ಮಗಳು ನೋಡಿ ಮೇಕಪ್ ರಾಣಿ ಬಂದು. ಹಾಯ್, ಹೇಗಿದ್ದೀರಾ? ಕೇಳ ಅಲ್ಲಿ ಹೇಳ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ನಿಮ್ಗೆ ಇಷ್ಟ ಆದ್ನಾ? ಇಷ್ಟ ಆದ್ನಾ ಅಂತ ಮುತ್ತ ಕೊಡು. ಇನ್ನೊಂದ್ಸರಿ ಕೊಡು. ಬಾಯ್ ಬಾಯ್. ನನ್ನ ಮಗಳು ಚಿಕ್ಕೋಬಟ್ಟೆ ಮಾತಾಡ್ತಾಳೆ, ಚಿಕ್ಕೋಬಟ್ಟೆ ಮಾತಾಡ್ತಾಳೆ. ಈಗ ಚಾಕ್ಲೇಟ್ ತಿಂದು ಬಾಯಿ ಕೈಯೆಲ್ಲ ಅಂಟೆಂಟಾಗಿದೆ, ಎಲ್ಲ ತೊಳಸ್ಬೇಕು. ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಮಧ್ಯಾಹ್ನದವರೆಗೂ ನಂದು ಇಷ್ಟೇ ವೀಡಿಯೋ. ಸೊ ಸಾಂಬಾರು ಆಯಿತು, ರೈಸ್ ಮಾಡಿದರೆ ಮುಗೀತು. ಇನ್ನು ಜ್ಯೂಸು ರೆಡಿ ಆಯಿತು, ಸೋಸ್ಬಿಟ್ಟು ಕುಡಿಯೋದೊಂದೇ ಬಾಕಿ. ನನ್ನ ಮಗಳು ಮೇಕಪ್ಪಿಂದು ಇದೆ, ಅದನ್ನು ಕೂಡ ನೋಡಿದ್ದೀರಾ. ಸೊ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹೇಳ್ತೀನಿ. ಲೈಕ್ ಮಾಡಿ, ಅಲ್ಲಿ ಹೇಳ್ಬೇಕು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್ ಬಾಯ್. ಮುದ್ದೆ ಕೊಟ್ಬಿಡೋಣ ಕೈಯಲ್ಲಿ. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.